ಕರಾವಳಿಯಲ್ಲಿ ಈಗ ಜಾತ್ರೋತ್ಸವದ ಸಮಯ. ಆದರೆ ಕೊರೋನಾ ಅನ್ನೋ ದುಷ್ಟ ರಕ್ಕಸನಿಂದ ಈ ಜಾತ್ರಾ ಮಹೋತ್ಸವವೇ ಕುಗ್ಗಿ ಹೋಗಿದೆ. ಪ್ರತಿ ಧಾರ್ಮಿಕ ಕ್ಷೇತ್ರಗಳಲ್ಲೂ ಭಕ್ತರಿಲ್ಲದೆ ದೇವರಿಗೆ ಪೂಜೆ ಜಾತ್ರೆ ನಡೆಯುತ್ತಿದೆ. ಹಾಗೇನೆ ತುಳುನಾಡಿನ ಇತಿಹಾಸ ಪ್ರಸಿದ್ಧ ಕ್ಷೇತ್ರವಾದ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ಕ್ಷೇತ್ರದಲ್ಲೂ ಇಂದಿನಿಂದ ಜಾತ್ರಾ ಮಹೋತ್ಸವ ಆರಂಭಗೊಂಡಿದೆ. ಇಲ್ಲಿ ಅತ್ಯಂತ ಸರಳ ರೀತಿಯಲ್ಲಿ ಉತ್ಸವವು ನಡೆಯುತ್ತಿದ್ದು ಇಂದು ಧ್ವಜಾರೋಹಣ ನಡೆಯಿತು. ದೇವಸ್ಥಾನದ ಒಳ ಆಡಳಿತ ಮಂಡಳಿ, ಅರ್ಚಕ ವೃಂದ, ಸಿಬ್ಬಂದಿ ವೃಂದದವರು ಮಾತ್ರ ಈ ವೇಳೆ ಹಾಜರಿದ್ದು ಭಕ್ತಾದಿಗಳು ಅವಕಾಶವನ್ನ ನಿರಾಕರಿಸಲಾಗಿದೆ. ಇನ್ನು ಜಾತ್ರೋತ್ಸವ ಸಂದರ್ಭದಲ್ಲಿ ಯಾವುದೇ ರಥೋತ್ಸವ ಆಗಲಿ ದೇವಳದ ಪ್ರಾಂಗಣ ಹೊರಗೆ ಯಾವುದೇ ಉತ್ಸವಾದಿ ಪ್ರಕ್ರಿಯೆಗಳು ನಡೆಯೋದಿಲ್ಲ ಅಂತ ಆಡಳಿತ ಮಂಡಳಿ ತಿಳಿಸಿದೆ.